ಜಿಲ್ಲೆಯ ವಿವಿಧ ಕಡೆಗಳಿಂದ ಸರಣಿ ಕಳ್ಳತನಗಳನ್ನು ನಡೆಸುತ್ತಿದ್ದ ನಟೋರಿಯಸ್ ಗ್ಯಾಂಗ್ ಪತ್ತೆ ಹಚ್ಚುವಲ್ಲಿ ಬಂಟ್ವಾಳ ವೃತ್ತ ನಿರೀಕ್ಷಕ ಟಿಡಿ ನಾಗರಾಜ್ ಅವರ ವಿಶೇಷ ತಂಡ ಯಶಸ್ವಿಯಾಗಿದೆ. ಎಸ್ಐ ಅವಿನಾಶ್ ನೇತೃತ್ವದ ತಂಡ ಬಂಟ್ವಾಳ ಸುರವಿಬಾರ್ ಕಳ್ಳತನದ ಆರೋಪಿಗಳಾದ ಮಂಗಳೂರು ಅರ್ಕುಳ ಗ್ರಾಮದ ವಲಚಿಲ್ ಪದವು ನಿವಾಸಿಗಳಾದ ಅಮ್ಮಿಯಾನೆ ಅಮರುದ್ದೀನ್, ಮಂಗಳೂರಿನ ಕನ್ನೂರು ಗ್ರಾಮದ ಕುಳ್ನಾಳ್ ಶಾಲೆಯ ಹತ್ತಿರದ ನಿವಾಸಿ ಮೊಹಮ್ಮದ್ ಯೂನಸ್ಮತ್ ಹಾಗೂ ಅಡ್ಯಾರು ಗ್ರಾಮ ಕಣ್ಣೂರು ಸಲಾಪಿ ಮಸೀದಿಯ ಹತ್ತಿರದ ನಿವಾಸಿ ಹಫೀಜ್ ಯಾನೆ ಅಪಿ ಇವರುಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಬಂಧಿತರ ಕೈಯಿಂದ ಒಟ್ಟು 48,000 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಒಂದು ಅವೆಂಚರ್ ಬೈಕ್, ಒಂದು ಮೊಬೈಲ್, ಒಂದು ಡಿವಿಆರ್ ಸೆಟ್ ಬಾಕ್ಸ್ ಮತ್ತು ಅಂದಾಜು 35,000 ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ವಿಟ್ಲ ಎಸ್ಐ ವಿನೋದ್ ರೆಡ್ಡಿ ನೇತೃತ್ವದ ತಂಡದಿಂದ ಸಜಿಪಮೂಡ ಗ್ರಾಮದ ಪೆರುವ ನಿವಾಸಿ ಫಾರೂಕ್ ಯಾನೆ, ಉಮರ್ ಫಾರೂಕ್, ಮಂಗಳೂರು ಬೆಂಗ್ರೆ ನಿವಾಸಿ ಮೊಹಮ್ಮದ್ ಸಫ್ವಾನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇವರುಗಳಿಂದ 14 ಜೀವಂತ ಗುಂಡು, 2 ಬೈಕ್, 3 ಡಿವಿಆರ್, OLT ಬಾಕ್ಸ್ ಪತ್ತೆ ಹಚ್ಚುವ ಮೂಲಕ 9 ಕಳವು ಪ್ರಕರಣಗಳನ್ನು ಭೇದಿಸಿದ್ದಾರೆ.